ಎಲ್ಲರಿಗೂ ಮಹಿಳಾ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಇವತ್ತು ನಮ್ಮದೇ ದಿನ. ಹಾಗಾಗಿ ಈ ಒಂದು ವಿಷಯದಲ್ಲಿ ನನಗೆ ಒಂದು ಎರಡು ಮಾತನಾಡಲೇಬೇಕು. ಸ್ಪೆಷಲಿ ಒಂದು ಲೇಡೀಸ್ ವುಮೆನ್ಸ್ ಪವರ್ ಅಂತ ಹೇಳ್ತಾರೆ, ಹೆಂಗಸರ ಬಗ್ಗೆ ಇವತ್ತು ನಾನು ಖಂಡಿತವಾಗ್ಲೂ ನಾನು ಮಾತನಾಡಲೇಬೇಕು. ಹಾಗಂತ ಹೇಳಿ ಗಂಡಸರೇನು ಇನ್ನು ಸಿಟ್ಟು ಮಾಡ್ಕೊಳ್ಬೇಡಿ, ಯಾಕಂದರೆ ನಾನೊಂದು ಹೆಂಗಸರ ಬಗ್ಗೆ ಎಷ್ಟೋ ಮಂದಿ ಹೇಳ್ತಾರೆ ಗಂಡಸರು ಹೆಣ್ಣು ಮಕ್ಕಳು ಅಬಲೆ ಅಂತ ಹೇಳ್ತಾರೆ. ಅಬಲೆ ಖಂಡಿತವಾಗ್ಲೂ ಅಲ್ಲ, ಹೆಣ್ಣು ಮಕ್ಕಳು ಹೆಂಗಸರು ಖಂಡಿತವಾಗ್ಲೂ ಸಬಲರು. ಯಾಕೆ ಅಂತ ಕೂಡ ನಾನು ಹೇಳ್ತೇನೆ, ಯಾಕಂದರೆ ಹೆಂಗಸರಿಗೆ ಒಂದು ಸ್ಪೆಷಲ್ ಪವರ್ ಕೊಟ್ಟಿರ್ತಾರೆ ದೇವರು. ಅದೇ ರೀತಿ ಅವಳು ಒಂದು ಯಾವುದೇ ಒಂದು ಚಾಲೆಂಜ್ ಇರಲಿ ಅದನ್ನು ಫೇಸ್ ಮಾಡಿಕೊಂಡು ಹೋಗ್ತಾಳೇನೆ. ಕಷ್ಟ ಅಂತ ಹೇಳಿ ಯಾವತ್ತೂ ಗಿವ್ ಅಪ್ ಮಾಡೋದಿಲ್ಲ. ಎಷ್ಟೇ ಒಂದು ಫಾರ್ ಎಕ್ಸಾಂಪಲ್ ನಾನು ಕೊಡೋದು, ಒಂದು ಮನೆಯಿಂದ ತನ್ನ ತವರ ಮನೆಯಿಂದ ಪ್ರಾಯಕ್ಕೆ ಬಂದ ನಂತರ ಒಂದು ಮದುವೆ ಮಾಡಿ ಕೊಡ್ತಾರೆ ಮನೆಯಲ್ಲಿ. ಅದರ ನಂತರ ಆ ಒಂದು ಹೊಸತ್ತು ಮನೆಗೆ ಹೋಗುವಾಗ ಆ ಒಂದು ಹುಡುಗಿಗೆ ಗಂಡನಂದು ಕೂಡ ಹೊಸ ಪರಿಚಯ ಇರ್ತದೆ. ಹಾಗೆಯೇ ಅತ್ತೆ ಮಾವ, ಅದೇ ರೀತಿ ಅಲ್ಲಿ ನಾದಿನಿಯವರ ಹತ್ರ ಎಲ್ಲ ಹೊಸ ಪರಿಚಯ ಇರ್ತದೆ, ಆ ಮನೆ ಹೊಸತಿರ್ತದೆ. ಆದರೂ ಕೂಡ ಪಾಪ ಆ ಒಂದು ಹೆಣ್ಣು ಮಗಳು ಎಲ್ಲರಿಗೂ ಅಡ್ಜಸ್ಟ್ ಆಗಿಕೊಂಡು ಹೋಗ್ತಾಳೆ. ಅದೇ ರೀತಿ ಮನೆಯಲ್ಲಿ ಕೂಡ ಕೆಲಸ ಮಾಡ್ತಾಳೆ. ಅದೇ ರೀತಿ ಮಗು ಆದ ನಂತರ ಆ ಮಗು ಇದು ಲಾಲನೆ ಪಾಲನೆ ಮಾಡಿಕೊಂಡು ಅದೇ ರೀತಿ ಹೊರಗಡೆನೂ ದುಡಿದುಕೊಂಡು ಬರ್ತಾಳೆ. ಹಾಗೆ ಅಂತೇಳಿ ನಾನು ಹೆಣ್ಣಲ್ಲ, ನಾನು ಮನೆಯಲ್ಲಿ ಕುತ್ಕೊಳ್ಬೇಕಂತ ಹೇಳುದಿಲ್ಲ. ಈಗಿನ ಜನರೇಷನ್ ಅಲ್ಲಿ ಪಾಪ ಹೆಣ್ಣು ಮಕ್ಕಳು ಎಲ್ಲರೂ ದುಡಿತಿದ್ದಾರೆ. ಗಂಡನಿಗೆ ಅದೇ ರೀತಿ ಸರಿಸಮಾನವಾಗಿ ಅವರಿಗೆ ಸಾಥ್ ಕೊಡ್ತಾ ಇದ್ದಾರೆ. ಓಕೆ, ಹಾಗಾಗಿ ಅವಳು ಯಾವತ್ತೂ ಅಬಲೆ ಅಂತ ಆಗುವುದಿಲ್ಲ, ಖಂಡಿತವಾಗ್ಲೂ ಅವಳು ಸಬಲೆನೆ. ಸ್ಪೆಷಲಿ ನಾನೊಂದು ಅಪ್ರಿಷಿಯೇಟ್ ಹ್ಯಾಟ್ಸಪ್ ಮಾಡ್ತೇನೆ ಯಾರಿಗಂದ್ರೆ ಟ್ರಾಫಿಕ್ ಪೊಲೀಸ್ ಅವರು ಕೂಡ ಲೇಡೀಸ್ ಇರ್ತಾರೆ. ಯಾಕಂದ್ರೆ ಈ ವಿಷಯ ಹೇಳ್ತೇನೆಂದ್ರೆ, ಒಂದು ನೋಡಿ ಮಂತ್ಲಿ ಪೀರಿಯಡ್ಸ್ ಆಗುವಾಗ ಅವರಿಗೆ ಆ ಲೇಡೀಸಿಗೆ ಗೊತ್ತು ಆ ಒಂದು ಮಂತ್ಲಿ ಪೀರಿಯಡ್ಸ್ ಆಗುವಾಗ ಎಷ್ಟು ನೋವು ಇರ್ತದೆ ಅಂತೇಳಿ. ಪೀರಿಯಡ್ಸ್ ಆಗುವಾಗ ಋತುಚಕ್ರ ಆಗುವಾಗ ಖಂಡಿತವಾಗ್ಲೂ ಹೊಟ್ಟೆ ನೋವು ಇರ್ತದೇನೆ. ಹಾಗೆಯೇ ಒಂದು ಹೆವಿ ಬ್ಲೀಡಿಂಗ್ ಆಗ್ತಾ ಇರ್ತದೆ. ಪಾಪ ವೈಟ್ ಡ್ರೆಸ್ ಅಲ್ಲಿ ಇರ್ತಾರೆ ಟ್ರಾಫಿಕ್ ಪೊಲೀಸ್ನವರು, ಆದ್ರೂ ಪಾಪ ನಿಂತುಕೊಂಡು ಮಾಡುವ ಕೆಲಸ ಇರ್ತದೆ. ಆದ್ರೂ ಕೂಡ ಉತ್ಸಪ್ಪ ಅಂತ ಹೇಳುದಿಲ್ಲ. ಹೆಚ್ಚಿನವರಿಗೆ ಜಾಸ್ತಿ ನಿಲ್ಲಿಕ್ಕೆ ಕೂಡ ಆಗುದಿಲ್ಲ. ಅಂಥವರು ಬೆಳಿಗ್ಗೆಯಿಂದ ಹಿಡಿದು ಸಂಜೆ ತನಕ ಪಾಪ ಟ್ರಾಫಿಕ್ ಪೊಲೀಸ್ನವರು ನಿಂತುಕೊಂಡೇ ಅವರ ಕೆಲಸವನ್ನು ಚಾಚು ತಪ್ಪದೆ ಒಳ್ಳೆ ರೀತಿಯಲ್ಲಿ ಮಾಡಿಕೊಂಡಿರ್ತಾರೆ. ಅದಕ್ಕೋಸ್ಕರ ಸ್ಪೆಷಲ್ ಪವರ್ ಅಂತ ಹೇಳ್ತೇನೆ ನಾನು ಹೆಂಗಸರಿಗೆ. ಅದೇ ರೀತಿ ಒಂದು ಹೆರಿಗೆ ಆಗುವಾಗ ನಾರ್ಮಲ್ ಆಗುವಾಗ ಉಂಟಲ್ಲ, ಆ ಒಂದು ನೋವನ್ನು ಹೇಳಿಕೆನಾಗುದಿಲ್ಲ. ಆ ಮಗು ಒಂದು ಹೆರಿಗೆಯಾಗಿ ಮಗುವಿನ ಮುಖ ಹೋಗುಂಟಲ್ಲ, ಎಷ್ಟೇ ನೋವು ಬೇಸರ ಇದ್ರೂ ಕೂಡ ಉಂಟಲ್ಲ, ತಾಯಿಯಾದಂಥವಳು ತನ್ನ ಎಲ್ಲ ಒಂದು ನೋವನ್ನು ಮರೆತು ಬಿಡ್ತಾಳೆ. ಇದಕ್ಕೆ ನಾನು ಹೆಂಗಸರು ಯಾವಾಗಲೂ ಎಕ್ಸ್ಟ್ರಾ ಪವರ್ ಅಂತ ಹೇಳ್ತೇನೆ ನಾನು. ಓಕೆ, ಹಾಗಂತ ಹೇಳಿ ಗಂಡಸರು ದುಡಿದು ಬರೋದಿಲ್ವ ಅಂತ ನೀವು ಕೇಳ್ಬೋದು. ಗಂಡಸರು ಖಂಡಿತವಾಗ್ಲೂ ಗಂಡಸರು ಕೂಡ ಹೊರಗಡೆ ದುಡಿದುಕೊಂಡು ಬರ್ತಾರೆ. ಆದರೆ ಅಟ್ಲೀಸ್ಟ್ ಅವರಿಗೊಂದು ಮನೆಯಲ್ಲಿ ಒಂದು ಟೈಮ್ ಇರ್ತದೆ, ಅವರಿಗೊಂದು ಮನೆಯಲ್ಲಿ ರಿಲ್ಯಾಕ್ಸ್ ಆಗ್ಲಿಕ್ಕೆ ಇರ್ತದೆ. ಆದರೆ ಹೆಂಗಸರಿಗೆ ಹಾಗೆಲ್ಲ, ಮನೆಯಲ್ಲಿ ಎಲ್ಲ ಕೆಲಸವನ್ನು ಮಾಡ್ತಾಳೆ. ಅಡಿಗೆ ಆಗಲಿ, ಪಾತ್ರೆ ತೊಳೆದಾಗಲಿ, ಬಟ್ಟೆ ಒಗೆದಾಗಲಿ, ಹಾಗೆಯೇ ಮಕ್ಕಳದು ಲಾಲನೆ ಪಾಲನೆ, ಮತ್ತೆ ಮಕ್ಕಳಿಗೆ ಸ್ಕೂಲಿಗೆ ಟಿಫಿನ್ಗೆ ಬ್ರೇಕ್ಫಾಸ್ಟ್ ರೆಡಿ ಮಾಡಿ ಅದರ ನಂತರ ಹೊರಗಡೆ ಹೋಗ್ತಾಳೆ. ಹಾಗಾಗಿ ಉಂಟಲ್ಲ ಅವಳಿಗೆ ಶಕ್ತಿ ಜಾಸ್ತಿ ಇರ್ತದೆ. ಹಾಗಾಗಿ ಪ್ರತಿಯೊಂದು ಕ್ಷೇತ್ರದಲ್ಲಿ ಈಗ ಹೆಂಗಸರು ಕೂಡ ಎತ್ತಿದ ಕೈಯಾಗಿ ಇಡ್ತಿದ್ದಾರೆ. ಈಗ ರಿಕ್ಷಾ ಬಿಡ್ತಾರೆ, ಹಾಗೆಯೇ ಇದು ಬಸ್, ಲಾರಿ, ಏರೋಪ್ಲೇನ್, ಪ್ರತಿಯೊಂದು ವಿಷಯದಲ್ಲಿ ಕೂಡ ಹೆಂಗಸರು ಎತ್ತಿದ ಕೈ ಹೇಳ್ತೇನೆ ನಾನು. ಹಾಗಾಗಿ ಎಲ್ಲ ಒಂದು ಹೆಂಗಸರಿಗೆ ನನ್ನ ಲೆಕ್ಕದಲ್ಲಿ ಒಂದು ರಿಯಲಿ ಹ್ಯಾಟ್ಸಪ್ ಅಂತ ಹೇಳ್ತೀನಿ. ಎಷ್ಟೇ ನೋವು ಬೇಸರ ಇದ್ದು ಕೂಡ ಉಂಟಲ್ಲ, ಮಕ್ಕಳಿಗೋಸ್ಕರ ತನ್ನ ಲೈಫನ್ನು, ತನ್ನ ಮನಸ್ಸಲ್ಲಿ ಎಷ್ಟೇ ಒಂದು ಆಶೆ ಇದ್ರೂ ಕೂಡ ಉಂಟಲ್ಲ, ಅದನ್ನು ಬದಿಗಿಟ್ಟು ತನ್ನ ಮಕ್ಕಳ ಬಗ್ಗೆ, ಫ್ಯೂಚರ್ ಬಗ್ಗೆ ಆಲೋಚನೆ ಮಾಡ್ತಾ ಇರ್ತಾಳೆ. ಹಾಗೆಯೇ ಗಂಡ ಮಕ್ಕಳ ಬಗ್ಗೆ ಆಲೋಚನೆ ಮಾಡ್ತಾ ಇರ್ತಾಳೆ. ಅದಕ್ಕೋಸ್ಕರ ಹೆಂಗಸರು ಎಲ್ಲದರಲ್ಲೊಂದು ಉತ್ತಮ ಸ್ಥಾನವನ್ನು ಪಡೆದಿರ್ತಾರೆ. ಓಕೆ, ಹಾಗಾಗಿ ನಾನು ಎಲ್ಲ ಒಂದು ಹೆಂಗಸರಿಗೊಂದು ಇನ್ನೊಂದು ಸಲ ಮಹಿಳಾ ದಿನಾಚರಣೆಯ ಶುಭಾಶಯಗಳಂತ ಹೇಳ್ತೇನೆ. ಓಕೆ, ಸೊ ಬೈ, ಟೇಕ್ ಕೇರ್ ಆಲ್ ಆಫ್ ಯು.